ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಿಂದ ಡಿಸೆಂಬರ್ ತಿಂಗಳ 27 ಹಾಗೂ 28ರಂದು ವೈವಿಧ್ಯ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವ ವರ್ಕಾಡಿ ಉತ್ಸವ 2019ರ ಕಚೇರಿ ಉದ್ಘಾಟನೆ ಹಾಗೂ ಲೋಗೋ ಪ್ರಕಾಶನ ನಡೆಯಿತು. ವರ್ಕಾಡಿ ಗ್ರಾಮ ಪಂಚಾಯತ್ ಅಂಗಣದಲ್ಲಿ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಮಜೀದ್ ಬಿಎ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಮಮತಾ ದಿವಾಕರ್ ಮುಖ್ಯ ಅತಿಥಿಯಾಗಿದ್ದರು. ಈ ಸಂದರ್ಭ ಪಂಚಾಯಿತಿ ಸದಸ್ಯರುಗಳು ಹಾಗೂ ಊರವರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಕೇರಳದ ಅತಿ ಉತ್ತರ ತುದಿಯಲ್ಲಿರುವ ವರ್ಕಾಡಿ ಗ್ರಾಮ ಪಂಚಾಯತ್ಗೊಳಪಡುವ ಗ್ರಾಮಗಳು ವೈವಿಧ್ಯಮಯ ಕಲೆ, ಸಂಸ್ಕೃತಿ, ಭಾಷೆಗಳ ತವರೂರು ಕೂಡ ಆಗಿದೆ. ಪರಿಶಿಷ್ಟ ಜಾತಿ ವರ್ಗಗಳ ಜನರು ಸೇರಿದಂತೆ ವಿವಿಧ ಧರ್ಮಗಳ ಜನರನ್ನು ಒಟ್ಟುಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ. ಡಿಸೆಂಬರ್ 27ರಂದು ಕೇರಳದ ಸನ್ಮಾನ್ಯ ಕಂದಾಯ ಸಚಿವರಾದ ಇ ಚಂದ್ರಶೇಖರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ಮಂಜೇಶ್ವರ ಶಾಸಕ ಎಂಸಿ ಖಮರುದ್ದೀನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಿಸೆಂಬರ್ 28ರಂದು ಕೇಂದ್ರದ ನಿವಾಸಿ ಖಾತೆ ಸಚಿವ ಶ್ರೀ ಮುರಳೀಧರ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. 7 ಗ್ರಾಮ ಪಂಚಾಯತ್ಗಳ ಒಂದು ಕಾರ್ಯಕ್ರಮ ವರ್ಕಾಡಿ ಪಂಚಾಯತ್ ಒಂದು ಮಾದರಿ ಆಗಲಿ, ಮಾಡೆಲ್ ಆಗಲಿ. ನಾವೆಲ್ಲ ಪಂಚಾಯತಿಗೆ ಬರುವಾಗ ನಮ್ಮಲ್ಲಿ ರಾಜಕೀಯ ಇತ್ತು, ಆರೋಪ ಪ್ರತ್ಯಾರೋಪ ಮಾಡಿದ್ದೇವೆ. ಈಗ ನನಗೆ ಅಂದರೆ ನಿಜ ಹೇಳಬೇಕು, ನಮ್ದೊಂದು 15 ಮಂದಿಯ ಒಂದು ಕುಟುಂಬ. ನನಗೆ ಬ್ಲಾಕ್ ಪಂಚಾಯತಿನ ಆಡಳಿತ ಮುಗಿಯೋದಕ್ಕಿಂತ ಮುಂಚೆ ನಾವೊಂದು ಪ್ಲಾನ್ ಮಾಡಿದ್ದು ಅಂತ ಹೇಳಿದ್ರೆ 15 ಮಂದಿ ಕೂಡ ಒಂದು ಟೂರ್ ಹೋಗ್ಬೇಕಂತ ನಾವು ಮಾತಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿ ತೀರಿ ಹೋಗೋದ್ರ ಎಡೆಯಲ್ಲಿ ಇನ್ನೊಮ್ಮೆ ಈ ತಂಡ ನಮಗೆ ಸಿಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಯಾವಾಗಲೂ ಸಿಗ್ಲಿಕ್ಕಿಲ್ಲ, ಅದು ಮುಗಿಯಿತು. ಇನ್ನು ಯಾವಾಗಾದ್ರೂ ಹಳೆಯ ಪದ್ಧತಿಗಳ ಒಂದು ಪೇಜನ್ನು ನೋಡಿದ್ರೆ ಅದರಲ್ಲಿ 15 ಮಂದಿ ಒಂದು ಫೋಟೋವನ್ನು ನೋಡ್ಬೋದು. ಯಾಕೆಂತ ಹೇಳಿದ್ರೆ ಈ ಕೂತವರಲ್ಲಿ ಪ್ರಪ್ರಥಮವಾಗಿ ತೀರಿ ಹೋಗುವವರು ಇದ್ದಾರೆ, ಕೊನೆಯದಾಗಿ ತೀರಿ ಹೋಗುವವರು ಇದ್ದಾರೆ. ಪ್ರಥಮವಾಗಿ ತೀರಿ ಹೋದವರನ್ನು ನಮಗೆಲ್ಲ ನೋಡ್ಬೋದು ಅಷ್ಟೇ. ನಮ್ದೆಲ್ಲ ಜೀವನ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ.